ಇಂದು ಶಿಕ್ಷಕರ ದಿನಾಚರಣೆ. ಉಡುಪಿ ಜಿಲ್ಲಾಡಳಿತದ ವತಿಯಿಂದ ಡಾಕ್ಟರ್ ರಾಧಾಕೃಷ್ಣನ್ ಮತ್ತು ಶಿಕ್ಷಕರ ದಿನಾಚರಣೆಯ ನಿಮಿತ್ತ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನ. ಈ ದಿನವನ್ನು ಶಿಕ್ಷಕರ ದಿನವಾಗಿ ಆಚರಿಸಲಾಗುತ್ತೆ. ಶಿಕ್ಷಕರ ದಿನಾಚರಣೆ ನಿಮಿತ್ತ ಉಡುಪಿ ಜಿಲ್ಲಾಡಳಿತ ವಿಶೇಷ ಕಾರ್ಯಕ್ರಮವನ್ನು ನಡೆಸಿತು. ಸಚಿವ ಸುನಿಲ್ ಕುಮಾರ್, ಶಾಸಕ ರಘುಪತಿ ಭಟ್, ಜಿಲ್ಲಾಧಿಕಾರಿ ಕೂರ್ಮರಾವ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಉತ್ತಮ ಸಾಧನೆ ತೋರಿದ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ಇವರನ್ನು ಗುರುತಿಸುವಂತಹ ಕಾರ್ಯ ಇವತ್ತಾಗ್ತಾ ಇದೆ. ಮಾನ್ಯ ಸಚಿವರು ಹಾಗೂ ಶಾಸಕರು, ಮಾನ್ಯ DC ಅವರು, ಮಾನ್ಯ CO ಅವರು ಇವರೆಲ್ಲರೂ ಸೇರಿ ಹಾಗೆ ಚಂದ್ರನಾರಾಯಣ ಬಿಲ್ಲವ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪರವಾಗಿ, ಜಿಲ್ಲಾಡಳಿತ ಪರವಾಗಿ, ಜಿಲ್ಲಾ ಪಂಚಾಯತ್ ಪರವಾಗಿ, ಸರ್ವ ಶಿಕ್ಷಕರ ಪರವಾಗಿ ಉದಯಪುರ ನಾನೊಬ್ಬ ಶಿಕ್ಷಕನ ಮಗ ಅನ್ನುವಂತಹ ಹೆಮ್ಮೆ ನನಗೆ ಇವತ್ತಿಗೂ ಕೂಡ ಇದೆ. ನನ್ನ ತಂದೆ, ನಾವೆಲ್ಲರೂ ಕೂಡ ಶಿಕ್ಷಕರು ಒಳ್ಳೆಯ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡಿದ್ರಿಂದ ಅಥವಾ ನಮ್ಮ ಬದುಕಿನಲ್ಲಿ ಒಳ್ಳೆಯ ಶಿಕ್ಷಕರು ಸಿಕ್ಕಿದ್ರಿಂದ ನಮ್ಮ ಬದುಕು ಕೂಡ ಒಳ್ಳೆಯದಾಗಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆಯೂ ಕೂಡ ಇದೆ. ಪ್ರಾಥಮಿಕ ಶಿಕ್ಷಣದಲ್ಲಿ ಒಳ್ಳೆಯ ಶಿಕ್ಷಕರು ನಮಗೆ ದಾರಿದೀಪವಾಗಿ ಕಾಣ್ತಾ, ಕಾಲೇಜಿನ ಜೀವನದ ಸಂದರ್ಭದಲ್ಲೂ ಕೂಡ ನಮ್ಮ ಬದುಕಿನ ಪರಿವರ್ತನೆಯಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಲ ಬದಲಾಗ್ತಾ ಇದೆ. ಅವತ್ತಿನ ಶಿಕ್ಷಣ ಪದ್ಧತಿ ಇವತ್ತು ಉಳ್ಕೊಂಡಿಲ್ಲ. ಇವತ್ತು ಆನ್ಲೈನ್ ಶಿಕ್ಷಣದ ತನಕ ನಾವೆಲ್ಲರೂ ಕೂಡ ಬೆಳೆದು ನಿಂತಿದ್ದೇವೆ. ಒಂದು ಕಾಲಘಟ್ಟದಲ್ಲಿ ಮಕ್ಕಳಿಗೆ ಮೊಬೈಲ್